ಕೊರೋನಾ ಹಿನ್ನೆಲೆಯಲ್ಲಿ ಸಂಕಷ್ಟದಲ್ಲಿರುವ ಮಾಧ್ಯಮದ ಮಿತ್ರರಿಗೆ ಉಡುಪಿ ಜಿಲ್ಲಾ ಪತ್ರಕರ್ತರ ಸಂಘ ನೆರವಾಗಿದೆ. ಪಡುಬಿದ್ರಿಯ ಅದಾನಿ ಕಂಪನಿ ಈ ಫುಡ್ ಕಿಟ್ಗೆ ನೆರವಾಗಿದ್ದು, ಸಂಘದ ಸುಮಾರು 150ಕ್ಕೂ ಅಧಿಕ ಮಂದಿಗೆ ಈ ಫುಡ್ ಕಿಟ್ ವಿತರಣೆಯಾಗಲಿದೆ. ಈ ಫುಡ್ ಕಿಟ್ ವಿತರಣೆ ಸಮಾರಂಭವು ಪ್ರೆಸ್ ಕ್ಲಬ್ನಲ್ಲಿ ನಡೆದಿದ್ದು, ಅದಾನಿ ಕಂಪನಿಯ ಅಧ್ಯಕ್ಷ ಕಿಶೋರ್ ಆಳ್ವ ಮಾಧ್ಯಮ ಮಂದಿಗೆ ಫುಡ್ ಕಿಟ್ ಅನ್ನು ವಿತರಿಸಿದರು. ಕೊರೋನಾ ವಿರುದ್ಧ ಹೋರಾಟದಲ್ಲಿ ವೈದ್ಯರು, ಪೊಲೀಸ್ ಜೊತೆಗೆ ಮಾಧ್ಯಮದವರ ಪಾತ್ರವು ಮಹತ್ವವಾಗಿದೆ. ಆದ್ದರಿಂದ ಪತ್ರಕರ್ತರಿಗೆ ನೆರವಾಗಲು ನಾವು ಸದಾ ಸಿದ್ಧರಿದ್ದೇವೆ ಎಂದರು. ಒಂದು ಎಜುಕೇಟೆಡ್ ವೇ ಅಲ್ಲಿ ಎಲ್ಲರಿಗೆ ಒಂದು ಸಂದೇಶ ಮುಗಿಸಿದ್ದಾರೆ. ಯಾಕಂದ್ರೆ ಏನಾದ್ರು ಸೋಷಿಯಲ್ ಡಿಸ್ಟೆನ್ಸಿಂಗ್ ಆಗಲಿ, ಇಲ್ಲಾಂದ್ರೆ ಬೇರೆ ಬೇರೆ ಪ್ಯಾರಾಮೀಟರ್ಸ್ ಹೇಗೆ ಕಾಪಾಡಬೇಕಂತ. ಸೊ ನಮ್ಮ ಕರ್ನಾಟಕ ಸ್ಟೇಟ್ ಅಲ್ಲಿ ಫಸ್ಟ್ ಲಾಕ್ಡೌನ್ ಅದು ಹೋಗೋದಾದ್ರೆ ಉಡುಪಿ ಡಿಸ್ಟ್ರಿಕ್ಟ್ ಹೋಗ್ಬೋದು ಪ್ರಾಯಶಃ. ಅದು ನಿಮ್ದು ದೊಡ್ಡ ರೋಲ್. ಹಾಗೇನೆ ಪ್ರೆಸ್ ಮೀಡಿಯಾಗೆ ನಾವೊಂದು ಕಿಂಚಿತ್ ಒಂದು ರೇಷನ್ಸ್ ಇದಕ್ಕಾಗಿ ತಿಳ್ಕೊಳ್ಬೇಡಿದ್ದು ಈ 21 days ಲಾಕ್ಡೌನ್ ಅಂತ we have to be prepared for the next 1 year ಅಂತ ಹೇಳ್ಬೋದು. ಸೊ ಆಗಿರೋದ್ರೆ ಒಳ್ಳೆಯದು. ಇಲ್ಲಾಂದ್ರೆ ಅದಾನಿ ಅವತ್ತಿಂದ ಅದಾನಿ ಫೌಂಡೇಶನ್ ಇಂದ ನಾವು ಕಂಟಿನ್ಯೂಸ್ ಯಾವ ಲಾಕ್ಡೌನ್ ಇರ್ತದೆ ಇಲ್ಲದಿದ್ರು ಕಂಟಿನ್ಯೂ ಆದ್ರೂ ನಾವು ನಿಮ್ಮೊಟ್ಟಿಗೆ ಜೊತೆ ಇರ್ತೀವಿ ಅಂತ ಹೇಳ್ಕೊಂಡು. ಸಮಾರಂಭದಲ್ಲಿ ಪತ್ರಕರ್ತ ಸಂಘದ ಅಧ್ಯಕ್ಷ ಗಣೇಶ್ ಪ್ರಸಾದ್ ಪಾಂಡೇಲು, ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಸರಳೆಬೆಟ್ಟು, ಅದಾನಿ ಸಂಸ್ಥೆಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ನಮ್ಮ ಕಾರ್ಯಕ್ರಮ